ಮದುವೆಗೆ ಕೆಲವೇ ಗಂಟೆಗಳ ಮೊದಲು ವರ ವಧುವನ್ನ ಹತ್ಯೆ ಮಾಡಿರುವ ಘಟನೆ ಗುಜರಾತ್ನ ಭಾವನಾ ನಗರ ಎಂಬಲ್ಲಿ ನಡೆದಿದೆ. ಸಾಜನ್ ಬರಯ್ಯ ಹತ್ಯೆಗೈದವ ಸೋನಿ ಹಿಮ್ಮತ್ ರಾಥೋಡ್ ಮೃತಪಟ್ಟ ವಧುವರರ ನಡುವೆ ಸೀರೆಗಾಗಿ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಾಜನ್ ಬರಯ್ಯ ಮತ್ತು ಸೋನಿ ಹಿಮ್ಮತ್ ರಾಥೋಡ್ ಕಳೆದ 1.5 ವರ್ಷದಿಂದ ಲಿವಿಂಗ್ ಟುಗೆದರ್ನಲ್ಲಿದ್ದರು. ಇದೀಗ ಅವರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದರು. ಮದುವೆಯ ಹಲವು ಶಾಸ್ತ್ರಗಳನ್ನು ಪೂರೈಸಿದರು. ಹಸೆಮಣೆ ಏರುವ ಕೆಲವೇ ಗಂಟೆಯ ಮೊದಲು ವಧುವರರ ಮಧ್ಯೆ ಸೀರೆ ಮತ್ತು ಹಣದ ಕಾರಣಕ್ಕೆ ಜಗಳ ಹುಟ್ಟಿಕೊಂಡಿದೆ. ಕೋಪಗೊಂಡ ವರ ಕಬ್ಬಿಣದ ಪೈಪ್ನಿಂದ ವಧು ಸೋನಿಗೆ ಹೊಡೆದು ಗೋಡೆಗೆ ತಲೆಯನ್ನ ಬಡಿದು ಹತ್ಯೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಆರೋಪಿಯು ಮನೆಯನ್ನ ಧ್ವಂಸ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಮಾಹಿತಿ ನೀಡಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ಆರಂಭಿಸಿದ್ದಾರೆ.